ಕರ್ನಾಟಕ ಕರಾವಳಿಯ ತುಳುನಾಡಿನಲ್ಲಿ ಇಂದಿನಿಂದ ಹೊಸ ವರ್ಷ ಆಚರಣೆ. ಸೌರಮಾನ ಪದ್ಧತಿಯಂತೆ ಇಂದು ಕರಾವಳಿಯಾದ್ಯಂತ ಯುಗಾದಿ ಆಚರಿಸಲಾಯಿತು. ಈ ವೇಳೆ ಏಪ್ರಿಲ್ 14ರಿಂದ ಆರಂಭವಾಗುವ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಇದೇ ಮೊದಲ ಬಾರಿಗೆ ಜೈ ತುಳುನಾಡ್ ಸಂಘಟನೆಯ ಉಡುಪಿ ಘಟಕ ಬಿಡುಗಡೆ ಮಾಡಿದೆ. ತುಳು ದಿನಾಂಕಗಳು ಮತ್ತು ಮಾಸದೊಂದಿಗೆ ನಮೂದಿಸಿದ ಈ ಕ್ಯಾಲೆಂಡರ್ನಲ್ಲಿ ಇಂದಿನಿಂದ ಹೊಸ ವರ್ಷ ಆರಂಭವಾಗಲಿದೆ. ಮುಂದಿನ ಯುಗಾದಿವರೆಗೆ ತುಳು ತಿಂಗಳುಗಳ ಆಧಾರದಲ್ಲಿ ಕಾಲಕ್ಕೊಂದೇ ಎಂಬ ಹೆಸರಿನಲ್ಲಿ ಈ ಹೊಸ ಕಲ್ಪನೆಯ ಕ್ಯಾಲೆಂಡರ್ ಬಿಡುಗಡೆಯಾಗಿದೆ. ಯುವ ಪೀಳಿಗೆಗೆ ಮತ್ತು ತೌಳುವ ಸಮಾಜಕ್ಕೆ ನಮ್ಮ ಸಂಸ್ಕಾರದ ಅರಿವು ಹಾಗೂ ತುಳು ತಿಂಗಳಿನ ಮೂಲಕ ಸಂಸ್ಕೃತಿಯ ಒಲವನ್ನು ಬೆಳೆಸಲು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ತುಳು ಭಾಷೆಯಲ್ಲಿ ದಿನಾಂಕ ಹಾಗೂ ಆಚರಣೆಗಳನ್ನು ನಮೂದಿಸುವ ಕ್ಯಾಲೆಂಡರ್ ಗಮನ ಸೆಳೆದಿದೆ. ಪ್ರತಿ ಒಂಜಿ ಭಾಷಾ ಸಂಸ್ಕೃತಿಗ್ ಅಕ್ಲಕ್ನ ವಿಶೇಷತೆ ಇರ್ಬೋದು. ಐಟ್ಲ ಭಾರಿ ವಿಶೇಷತೆ ಇರ್ಬೋದು ನಮ್ಮ ತುಳುನಾಡದ ಒಂಜಿ ಭಾಷಾದ ಸಂಸ್ಕೃತಿ ಈ ಇನ್ನಿತ ಒಂಜಿ ವಿಶೇಷ ಈ ಲೇಸೆಡ್ ಬಿಡುಗಡೆ ಬಂತು ನಂಚಿನ ಕಾರ್ಯಕ್ರಮ. ಈ ನಮ್ಮಟ ನಮ್ಮೈತ ಅಂತಾರಾಷ್ಟ್ರೀಯ ಮಟ್ಟದ ಜನವರಿ ಫೆಬ್ರವರಿ ಬಂತು ನಂಚಿನ ಒಂಜಿ ತಿಂಗಳದ ಉಪಯೋಗ ಮಂತಂದ ನಮಕ್ ಯುಗಾದಿ ಏಪ್ರಿಲ್ ತಿಂಗಳು ಬರ್ತದೆ ಸಾಧಾರಣವಾಗಿ. ಐಟ್ ರಟ್ಟು ನಮ್ಮನಿಂದ ಯುಗಾದಿ ಚಾಂದ್ರಮಾನ ಯುಗಾದಿ ಬಗ್ಗೆ ಸೌರಮಾನ ಯುಗಾದಿ ಪಂಡು ನಮ್ಮ ಆಚರಣೆ ಮಾಡ್ತಾರೆ. ಸೂರ್ಯನ ಸುತ್ತ ಭೂಮಿ ಒಂಜಿ ಸುತ್ತು ಬಂದಾಗ ಒಂಜಿ ವರ್ಷ ಆ ಲೆಕ್ಕ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. Volkswagen Mangalore, Airport Road, Yeyadi, Mangalore. Volkswagen.